ಇಂಡಿಯನ್ ನ್ಯಾಷನಲ್ ಯೂನಿಯನ್ ಕಾಂಗ್ರೆಸ್ ಇಂಟಕ್ ಇದರ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯಕಾರಿಣಿ ಸಭೆ ಹಾಗೂ ಇಂಟಕ್ನ ಪದಾಧಿಕಾರಿಗಳ ಹಾಗೂ ಯುವ ಇಂಟಕ್ ಸಹಿತ ವಿವಿಧ ವಿಧಾನಸಭಾ ಕ್ಷೇತ್ರಗಳ ಇಂಟಕ್ ಪದಾಧಿಕಾರಿಗಳ ಪುನರ್ರಚನಾ ಕಾರ್ಯಕ್ರಮ ಕದ್ರಿ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆಯಿತು. ಮಂಗಳೂರು ದಕ್ಷಿಣ ಕ್ಷೇತ್ರದ ಮಾಜಿ ಶಾಸಕ ಜೆಆರ್ ಲೋಪೋ ಮತ್ತು ವಿಧಾನ ಪರಿಷತ್ನ ಸದಸ್ಯ ಐವಾನ್ ಡಿಸೋಸಾ ಅವರು ರಾಷ್ಟ್ರೀಯ ಇಂಟಕ್ ಕಾರ್ಯದರ್ಶಿ ರಾಕೇಶ್ ಮಲ್ಲಿ ಅವರು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಈ ಸಂದರ್ಭ ಮಾತನಾಡಿದ ಮಾಜಿ ಶಾಸಕ ಜೆಆರ್ ಲೋಪೋ ಅವರು, ಇಂದು ಕಾರ್ಮಿಕ ವರ್ಗ ಸಂಕಷ್ಟದಲ್ಲಿದೆ. ಕೇಂದ್ರದ ಕಾರ್ಮಿಕ ವಿರೋಧಿ ನೀತಿಯಿಂದ ಕಾರ್ಮಿಕರು ಅಸ್ತಿತ್ವ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ಉದ್ಯೋಗ ಭದ್ರತೆ ಅನ್ನುವುದೇ ಮರೀಚಿಕೆಯಾಗುತ್ತಿದೆ. ಇಂತಹ ಸಂದರ್ಭದಲ್ಲಿ ದೇಶದ ಬಲಿಷ್ಠ ಕಾರ್ಮಿಕ ಸಂಘಟನೆ ಇಂಟೆಕ್ ಇತಿಹಾಸ ಹೋರಾಟ ಸಂಘಟಿಸಿ ಕಾರ್ಮಿಕ ಕುಟುಂಬಗಳಿಗೆ ನ್ಯಾಯ ಒದಗಿಸಿಕೊಡಬೇಕು ಎಂದರು. ಕಾರ್ಮಿಕ ಪಕ್ಷ ಯಾವಾಗಲೂ ಕೂಡ ಕಾರ್ಮಿಕರು ಯಾವಾಗಲೂ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬು. ಇದು ಕಾಂಗ್ರೆಸ್ ಪಕ್ಷದ ಇತಿಹಾಸವೇ ಆ ರೀತಿ ಇದೆ. ಅದು ಇವತ್ತಿನವರೆಗೂ ಕೂಡ ನಡೆದುಕೊಂಡು ಬಂದಿದೆ. ಯಾವಾಗ ಕಾಂಗ್ರೆಸ್ ಪಕ್ಷವು ಸರಿಯಾದ ವ್ಯಕ್ತಿ, ಯಾವಾಗ ಕಾರ್ಮಿಕ ಘಟಕವು ಸರಿಯಾದ ವ್ಯಕ್ತಿಗಳ ಕೈಯಲ್ಲಿ ಇರ್ತದ, ಸರಿಯಾದ ಚಿಂತನೆಯಲ್ಲಿ ಹೋಗ್ತದ, ಸರಿಯಾದ ಸಕಾರಾತ್ಮಕವಾದ ಕಾರ್ಯಕ್ರಮಗಳನ್ನು ಅಲ್ಲಲ್ಲಿ ಹಮ್ಮಿಕೊಂಡು ಬರ್ತದ, ಅಂತಹ ಸಮಯದಲ್ಲೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷವು ಬಲಿಷ್ಠವಾಗಿ ಹೊರಚಿಮ್ಮಿದೆ. ವಿವಿಧ ನಾಯಕರುಗಳು ನಿರಂತರವಾಗಿ ಈ ಒಂದು ಘಟಕಕ್ಕೆ ತಮ್ಮ ಸೇವೆಯನ್ನು ನೀಡಿದ್ದಾರೆ. ಇವತ್ತು ಈ ಘಟಕವು ತಮ್ಮ ಕೈಯಲ್ಲಿದೆ. ತಾವು ಕೇವಲ ಪಕ್ಷವನ್ನು ಬಲಪಡಿಸುವುದು ಮಾತ್ರವಲ್ಲ, ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಕಾರ್ಮಿಕರ ವರ್ಗದವರಿಗೆ ನ್ಯಾಯವನ್ನು ಕೊಡುವಂತ ಒಂದು ಪ್ರಮುಖವಾದ ಒಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾ ಇದ್ದೀವಿ. ಆ ರೆಸ್ಪಾನ್ಸಿಬಿಲಿಟಿ ನಮ್ಮ ಹೆಗಲ ಮೇಲೆ ಇದೆ. ಇಂಟೆಕ್ ರಾಷ್ಟ್ರೀಯ ಕಾರ್ಯದರ್ಶಿ ರಾಕೇಶ್ ಮಲ್ಲಿ ಅವರು ಅಧ್ಯಕ್ಷ ಭಾಷಣ ಮಾಡಿ ಇಂಟೆಕ್ ಅನ್ನ ಬಲಪಡಿಸುವ ಜವಾಬ್ದಾರಿ ನೂತನ ಪದಾಧಿಕಾರಿಗಳ ಮೇಲೆ ಇದೆ. ಕಾರ್ಮಿಕರ ಶಕ್ತಿಯಾಗಿ ಇಂಟೆಕ್ ಬಂದಿದೆ. ಮುಂದೆಯೂ ಇಂಟೆಕ್ ಕಾರ್ಮಿಕರ ಧ್ವನಿಯಾಗಿ ನಿಲ್ಲಲಿದೆ ಎಂದು ಹೇಳಿದರು. ಇವತ್ತು ಮಾಡಿರುವಂತಹ ಹಲವಾರು ಪದಾಧಿಕಾರಿಗಳು ಒಳ್ಳೆಯ ಕೆಲಸವನ್ನು ಮಾಡಿ, ಹಾಗೆಯೇ ನಿಮ್ಮ ಊರಲ್ಲಿ ರಿಕ್ಷಾ ಸ್ಟ್ಯಾಂಡ್ ಅಥವಾ ಟ್ಯಾಕ್ಸಿ ಆಗಲಿ ಅಥವಾ ಯಾವುದೇ ಚಾಲಕರ ವರ್ಗ ಇರಲಿ, ಕೃಷಿ ಕಾರ್ಮಿಕರಿರಲಿ, ಹಾಗೆಯೇ ಕಟ್ಟಡ ಕಾರ್ಮಿಕರಿರಲಿ, ಇಂಥವರ ಒಂದೊಂದು ಯೂನಿಯನ್ ಅನ್ನು ಮಾಡಿ ನಮ್ಮ ನ್ಯಾಷನಲ್ ಇಂಟೆಕ್ಗೆ ಅಫಿಲಿಯೇಷನ್ ಅನ್ನು ನೀವು ಮಾಡಿಕೊಳ್ಬೇಕು ಅಂತ ನಾವು ಮುಂದಿನ ದಿನದಲ್ಲಿ ಆದಷ್ಟು ಯೂನಿಯನ್ಗಳನ್ನು ಮಾಡಿಕೊಂಡ್ರೆ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಕೂಡ ತಳಮಟ್ಟದಿಂದ ಬಲಿಷ್ಠವಾಗಿ ಮಾಡಲಿಕ್ಕೆ ಇದು ಸಹಕಾರಿಯಾಗ್ತದೆ. ನಮ್ಮೆಲ್ಲ ಯುವ ಇಂಟೆಕ್ನ ಪದಾಧಿಕಾರಿಗಳು ಕೂಡ ತಮ್ಮ ತಮ್ಮ ಊರುಗಳಲ್ಲಿ ಇಂಥ ಯೂನಿಯನ್ಗಳನ್ನು ದಯವಿಟ್ಟು ಒಂದು ಮಾಡಿಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಇಂಟಕ್ ಅಧ್ಯಕ್ಷ ಮನೋಹರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಜಿಲ್ಲಾ ಹಾಗೂ ಯುವ ಇಂಟಕ್ ಪದಾಧಿಕಾರಿಗಳ ಸಮಿತಿ ರಚನೆ ಮಾಡಿ ಅಧಿಕಾರ ಸ್ವೀಕಾರ ಪತ್ರ ವಿತರಿಸಲಾಯಿತು. ಯುವ ಇಂಟಕ್ ಅಧ್ಯಕ್ಷರಾಗಿ ಚಿರಂಜೀವಿ ಅಂಚನ್ ಆಯ್ಕೆಯಾದರು. ಇಂಟೆಕ್ ಸಂಘಟನೆಗೆ ಶ್ರಮಿಸುತ್ತಿರುವ ನ್ಯಾಯವಾದಿ ಯುವ ವಿದ್ಯಾರ್ಥಿ ನಾಯಕರಾಗಿ ಕೆಲಸ ಮಾಡಿದ್ದ ದಿನಕರ್ ಶೆಟ್ಟಿ ಅವರು ಇದೀಗ ಇಂಟೆಕ್ ರಾಜ್ಯ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದು ಅವರನ್ನು ಸನ್ಮಾನಿಸಲಾಯಿತು. ಇಂಟೆಕ್ನ ಮುಖಂಡರಾದ ರಹೀಂ, ಮಾಜಿ ಶಾಸಕ ಅಭಯ್ ಚಂದ್ರ ಜೈನ್, ಮಾಜಿ ಮೇಯರ್ ಕವಿತಾ ಸನಿಲ್, ಸುರೇಶ್ ಕುಮಾರ್, ಮಹಾಬಲ ಮಾರ್ಲಾ, ವಿವೇಕ್ ರಾಜ್, ವಿಜಯ್ ಸುವರ್ಣ, ಚಿತ್ತರಂಜನ್ ಸಹಿತ ಅನೇಕ ನಾಯಕರು ಉಪಸ್ಥಿತರಿದ್ದರು. ಶರಸಾನ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.